ಆಪ್ಯಂ ಆಯುರ್ವೇದ ಪ್ರತಿಷ್ಠಾನ ಸಾಗರ ಇದರ ಅಂಗಸಂಸ್ಥೆ ಆಪ್ಯಂ ಭಾರತೀಯ ವಿಜ್ಞಾನಗಳ ಸಾಂಸ್ಥಿಕ ಅಧ್ಯಯನ ಮತ್ತು ಅನುಸಂಧಾನ ಬೆಂಗಳೂರು ಇವರ ಸಹಯೋಗದೊಂದಿಗೆ ಡಾಕ್ಟರ್ ದಿವ್ಯಜ್ಯೋತಿ ಮತ್ತು ಡಾಕ್ಟರ್ ದೀಪಾ ಕೆಕೆ ಅವರು ಬರೆದ ಪುಸ್ತಕಗಳ ಬಿಡುಗಡೆ ಸಮಾರಂಭ ನಡೆಯಿತು. ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಪುಸ್ತಕ ಬಿಡುಗಡೆ ಸಮಾರಂಭವೂ ನಡೆಯಿತು. ಅ ಕಾಂಪ್ರಿಹೆನ್ಸಿವ್ ರಿವ್ಯೂ ಆಫ್ ಸಂಜೀವನಿ ಸಾಮ್ರಾಜ್ಯಂ ಹಾಗೂ ಪದಾರ್ಥ ಪ್ರಶ್ನೋತ್ತರ ಶತಕಂ ಎಂಬ ಪುಸ್ತಕವನ್ನು ಕರಾವಳಿ ಸಮೂಹ ಸಂಸ್ಥೆಗಳ ಸ್ಥಾಪಕಾಧ್ಯಕ್ಷರಾದ ಎಸ್ ಗಣೇಶ್ ರಾವ್ ಬಿಡುಗಡೆಗೊಳಿಸಿದರು. ಬಳಿಕ ಮಾತನಾಡಿದ ಅವರು, ಆಯುರ್ವೇದಕ್ಕೆ ಸಂಬಂಧಪಟ್ಟಂತೆ ಪುಸ್ತಕಗಳನ್ನು ಬಿಡುಗಡೆಗೊಳಿಸಲಾಗಿದೆ. ಎಲ್ಲರೂ ಶಿಕ್ಷಿತರೇ, ಎಲ್ಲರೂ ಜ್ಞಾನಿಗಳಾಗಬೇಕಿಲ್ಲ. ಪಡೆದ ಶಿಕ್ಷಣವನ್ನ ನಿಜವಾದ ಅರ್ಥದಲ್ಲಿ ಜೀವನದಲ್ಲಿ ಅಳವಡಿಸಿಕೊಂಡು ತಮ್ಮ ಕ್ಷೇತ್ರದಲ್ಲಿ ಅದನ್ನ ಅಭಿವೃದ್ಧಿಗೊಳಿಸಿದಾಗ ಅದು ಜ್ಞಾನ ಆಗುತ್ತದೆ. ಅಂತಹ ಜ್ಞಾನವನ್ನ ಪಡೆಯಲು ಇಂತಹ ಪುಸ್ತಕಗಳನ್ನ ಓದಬೇಕು ಎಂದು ಹೇಳಿದರು. ಪ್ರಶ್ನೆಗಳನ್ನು ಕೇಳುವಂತ ಅಭ್ಯಾಸವನ್ನು ನಾವು ಮಕ್ಕಳಲ್ಲಿ ಚೂಡ್ತಾ ಇದ್ದೇವೆ. ವಿ ಆರ್ ಗಿವಿಂಗ್ ದೆಮ್ ರೆಡಿಮೇಡ್ ಫುಡ್, ರೆಡಿಮೇಡ್ ಶಿಕ್ಷಣ, ರೆಡಿಮೇಡ್. ಅಂಕಗಳನ್ನು ಪಡೆಯುವಂತ ಓಟದಲ್ಲಿ ಜ್ಞಾನ ಹಿಂದೆ ಬೀಳ್ತಾ ಉಂಟು. ಅಂಕಗಳು ಬೇಕು, ಆದರೆ ಅಂಕಗಳನ್ನು ಪಡೆಯುವುದರೊಟ್ಟಿಗೆ ಜ್ಞಾನ ನಮ್ಮ ಮನಸ್ಸಿನ ಒಳಗೆ ಹೋಗ್ಬೇಕು. ಯಾರು ಶಿಕ್ಷಿತ ಮತ್ತು ಯಾರು ಜ್ಞಾನಿ ಹೇಳುವುದು ಒಂದು ದೊಡ್ಡ ಪ್ರಶ್ನೆ ಉಂಟು. ಇವತ್ತು ಎಲ್ಲರೂ ಶಿಕ್ಷಿತರು, ಎಲ್ರಿಗೆ ಡಿಗ್ರಿಗಳಿರುತ್ತದೆ. ಶಿಕ್ಷಿತರೆಲ್ಲರೂ ಜ್ಞಾನಿಗಳಾಗಬೇಕು ಅಂತಿಲ್ಲ. ಪಡೆದ ಶಿಕ್ಷಣವನ್ನು ನಿಜವಾದ ಅರ್ಥದಲ್ಲಿ ಜೀವನದಲ್ಲಿ ಅಳವಡಿಸಿಕೊಂಡು ತಮ್ಮ ಕ್ಷೇತ್ರದಲ್ಲಿ ಅದನ್ನು ಅಭಿವೃದ್ಧಿಪಡಿಸಿದಾಗ ಅದು ಜ್ಞಾನ ಆಗ್ತದೆ. ಈ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಶ್ರೀನಿವಾಸ್ ಇಂದಾಜೆ, ಆಪ್ಯಂ ಆಯುರ್ವೇದ ಪ್ರತಿಷ್ಠಾನದ ಉಪಾಧ್ಯಕ್ಷರು ಹಾಗೂ ಸಂಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ಹೇಮಚಂದ್ರ ಶೆಟ್ಟಿ, ಪುಸ್ತಕದ ಲೇಖಕರಾದ ಡಾಕ್ಟರ್ ದಿವ್ಯಜ್ಯೋತಿ, ಡಾಕ್ಟರ್ ದೀಪಾ ಕೆಕೆ ಉಪಸ್ಥಿತರಿದ್ದರು.